ಹಲೋ. ಹಲೋ ಯಾರಮ್ಮ? ಸರ್ ನಮಸ್ತೆ ಸರ್. ಆಚಾರ್ಯ ಫೌಂಡೇಶನ್ ಅವರಾ? ಹೌದು. ಸರ್ ಅಲ್ಲಿ ಏನನ್ನ ಸೇರಿಸ್ಬೇಕು ಅಂದ್ರೆ ಏನಾದ್ರು ದುಡ್ಡು ಎಲ್ಲ ಕಟ್ಟೋದು ಏನಾದ್ರು ಅನಾಥರಿಗೆ ಮಾತ್ರಮ್ಮ ಇಲ್ಲಿ. ಹೌದಾ? ಹ್ಮ್. ಮತ್ತೆ ಮಕ್ಳು ಮರಿ ಇರೋರ್ನೇನು ಇಲ್ಲಮ್ಮ ಸೇರಿಸ್ಕೊಳ್ಳೋದಾ? ಇಲ್ಲಮ್ಮ. ಹೌದಾ? ಯಾರಿಗಮ್ಮ? ನಮ್ಮ ತಾಯಿನೇ ಸರ್. ನೋಡೋರು ಯಾರೂ ಇಲ್ಲ, ಗಂಡು ಮಕ್ಳೆಲ್ಲ ಬೇರೆ ಇದ್ದಾರೆ. ನೀವಿದ್ದೀರಲ್ಲ. ನಾವು ಹೆಣ್ಮಕ್ಳು ಅತ್ತೆದಿರ್ ಮನೇಲಿ ಇರೋದು ಸರ್. ಹೆಣ್ಣು ಮಕ್ಕಳಿಗೂ ಸಮಪಾಲು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತಲ್ಲಮ್ಮ. ಅಲ್ಲ ಗೊತ್ತು ಸರ್, ಆದ್ರೂ ಅವ್ರಿಗೆ ಒಬ್ರು ಜೊತೆಲೇ ಇರಬೇಕು. ನಮ್ಮ ತಂದೆನೂ ತೀರೋದ್ರು. ಹ್ಮ್. ಅದಕ್ಕೆ ಅವ್ರು ಒಬ್ಬರೇ ಇದ್ದಾರೆ, ಸ್ವಲ್ಪ ಭಯ ಪಡ್ತಾರೆ. ನಮಗೆಲ್ಲ ಚಿಕ್ಕ ಚಿಕ್ಕ ಮನೆ ಅತ್ತೆದಿರ್ ಮನೇಲಿ ಇರೋದು. ಹ್ಮ್ ಹ್ಮ್ ಹ್ಮ್. ಅದಕ್ಕೆ ನಾವು ವಿಚಾರಿಸೋಣ ಅಂತ ಮಾಡಿದ್ರು ಸರ್. ಅದೇ ಅದೇ ಈಗ ಏನಾಗುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಸ್ತಿ ಸಮಪಾಲು ಅಂತ ಹೆಣ್ಮಕ್ಳಿಗೆ ಬಂದಾಗ ಅವ್ರನ್ನ ಸಾಕಂತ ಕರ್ತವ್ಯನೂ ಆ ಸಮಪಾಲು ಇರುತ್ತಮ್ಮ. ಈಗ ನೋಡಿ ಅದೇ ಆಸ್ತಿ ಇದ್ದಿದ್ರೆ ಅಮ್ಮಂದು ಕೋರ್ಟಿಗೆ ಹೋಗ್ತಾ ಇದ್ರು ಹೆಣ್ಮಕ್ಳಲ್ವಾ, ಹೆಣ್ಣು ಮಕ್ಳಿಗೆ ಸಮಪಾಲು ಬರಬೇಕು ಅಂತ. ಇಲ್ಲ ಸರ್, ಅವರು ಬೇರೆನೆ ಇರೋದು, ನಾವೇ ನೋಡ್ಕೊತಾ ಇರೋದು ಹೆಣ್ಮಕ್ಳು. ಹೆಣ್ಮಕ್ಳು ಊಟ ಬಟ್ಟೆ ನೀರು ಎಲ್ಲ ನೋಡ್ಕೊಂತೀವಿ. ಎಷ್ಟು ಜನ ಹೆಣ್ಮಕ್ಳು ಇದ್ದೀರಿ ನೀವು? ನಾವು 4 ಜನ ಹೆಣ್ಮಕ್ಳು. 4 ಜನ ಹೆಣ್ಮಕ್ಳು, ಗಂಡು ಮಕ್ಳಿಲ್ಲ? ಗಂಡು ಮಕ್ಳು ಇಬ್ರು ಇದ್ದಾರೆ ಸರ್. ಅಂದ್ರೆ ಅವ್ರ ಅತ್ತೆದಿರ್ ಮನೇಲೆ ಅವ್ರ ಹೆಂಡತಿ ಮನೆ ಕಡೆ ಮನೆ ಕೊಟ್ಟಾರೆ, ಅವ್ರ ಕಡೆ ಇದ್ಬಿಟ್ಟಿದ್ದಾರೆ ಅವರು. ಒಟ್ಟು 6 ಮಕ್ಳು? ಹಾಂ ಸರ್. ಒಟ್ಟು 6 ಮಕ್ಳಿದ್ದು ತಾಯಿನೇ ಈಗ ಆಗಲ್ಲ? ಅಲ್ಲ ಆಗಲ್ಲ ಅಂತಲ್ಲ ಸರ್, ನಾವೇ ಹೆಣ್ಮಕ್ಳು ಜಾಸ್ತಿ ನೋಡೋದು. ಅಂದ್ರೆ ಇವಾಗ ನಮ್ಮ ತಂದೆ ತೀರೋ 3 ತಿಂಗಳಾಯ್ತು. ಇಷ್ಟು ವರ್ಷ ಅವರು ಒಂದು ಮೂಲೆಯಲ್ಲಿ ಇದ್ರು ನಮ್ಮ ತಂದೆ. ಪಾಪ ಕಣ್ಕಾಂತ ಇಲ್ಲ, ಕಾಲಿಲ್ಲ. ನೋಡ್ಕೊಂಡು ಇವಾಗ ನಮ್ಮ ತಂದೆ ತೀರೋ 3 ಏನ್ ತಿಂಗಳು ಮಾಡಿದ್ರು ನಿಮ್ಮಪ್ಪ? ಏನು ಇಲ್ಲ ಸರ್, ಮನೇಲೇ ಇದ್ದಿದ್ದು. ಅವ್ರಿಗೂ ಒಂದು 20 ವರ್ಷ ಆಯ್ತು ಸರ್. ಅವ್ರ ಕಾಲು ಆಕ್ಸಿಡೆಂಟ್ ಆದ್ಮೇಲೆ 2 ಕಾಲು ಮಂಡಿ. 6 ಮಕ್ಳು ಮದ್ವೆ ಹೆಂಗ್ ಮಾಡಿದ್ರೆ 6 ಮಕ್ಳು ಹೆಂಗ್ ಸಾಕಿರೋರು? ಇಲ್ಲ ನಮ್ಮ ತಂದೆ ಇದ್ದಂಗೆ ಎಲ್ಲಾರ್ಗು ಮದುವೆ ಮಾಡಿದ್ರು. ಅವಾಗ ಚೆನ್ನಾಗಿದ್ರು ಅವರು. ಅವರು ನೇಕಾರರು ಸರ್, ಮಗ್ಗ ಸೀರೆ ನೇಕಾರ. ಯಾವ ಊರಿದು? ಬೆಂಗಳೂರು ಸರ್, ಇದು ಚಾಮರಾಜಪೇಟೆ. ನಿಮ್ಮ ಅಪ್ಪ ಅಮ್ಮ ಏನು ಆಸ್ತಿ ಮಾಡ್ಲಿಲ್ವಾ ನಿಮಗೆ? ಒಂದ್ ಸ್ವಲ್ಪ ಇದಾರೆ, ಒಂದ್ 7 ಅಡಿ ಜಾಗ ಇದೆ ಅಷ್ಟೇ ಸರ್ ನಮ್ಮ ತಂದೆಯವ್ರದ್ದು ಅಂತ. 7 ಅಡಿ ಅಷ್ಟೇ ಸರ್ ಇದಾರೆ. ಎಲ್ಲ ಅಣ್ಣ ತಮ್ಮದಿರು ಅವರು. 9 ಜನ ಮಕ್ಳು ಅವ್ರ ತಂದೆಯವ್ರಿಗೆ. ಅದ್ರಲ್ಲಿ ನಮ್ಮ ತಂದೆಯವರೇ ದೊಡ್ಡವರು. ಇಷ್ಟು ಜನಕ್ಕೆ ಅಷ್ಟಷ್ಟು ಭಾಗ ಇಕ್ಕೋನಾರ 7 ಅಡಿ. 7 ಅಡಿ ಹೆಣನೂ ಉಳಕ್ಕಾಗಲ್ಲಮ್ಮ ಅದು. ಇಲ್ಲ ಸರ್, ನಾವೇನು ಆಸಿ ಗೀಸಿ ಅಂತ ಏನಿಲ್ಲ, ನಾವು ಇದು ಮಾಡ್ಕೊಂಡಿಲ್ಲ. ಅಂದ್ರೆ ನಮ್ಮ ತಾಯಿಯವ್ರನ್ನ ಪಾಪ ಇವಾಗ ಅವ್ರೊಬ್ಬರೇ ಇದ್ದಾರೆ, ಒಟ್ಟಾದಲ್ಲಿ ಜನನೇ ಇಲ್ಲ, ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟಾರೆ ಖಾಲಿ ಮಾಡ್ಕೊಂಡೆಲ್ಲ ಅಣ್ಣ ತಮ್ಮದಿರೆಲ್ಲ. ಒಟ್ಟಾರದಲ್ಲಿ ಯಾರು ಇಲ್ಲ, ಹಿಂದೆ ಮುಂದೆ ಒಬ್ಬರೇ ಇದ್ದಾರೆ. ನಮ್ದು ಮನೆಗಳು ಎಲ್ಲ ಚಿಕ್ಕದು ಮನೆ. ಅದಕ್ಕೆ ನಮ್ಗೆ ನಮ್ಮ ಮಕ್ಳಿಗೆ ಜಾಗ ಸಾಕಾಗಲ್ಲ. ನಮ್ಮ ತಾಯಿ ನಿಂತ್ಕೊಂಡು ಜಾಗ ಇಲ್ಲ. ಆಮೇಲೆ ಅವ್ರಿಗೆ ಹೈಟು ಬಾತ್ರೂಮ್ಗಳು ಹತ್ತಿ ಇಳಿಯಕ್ಕಾಗಲ್ಲ ಸ್ವಲ್ಪ. ಅದಕ್ಕೆ ಏನ್ ಮಾಡೋದು, ಆ ಗಂಡು ಮಕ್ಳು ನೋಡ್ಲಿ ಅಂದ್ರೆ ಅವ್ರು ನೋಡ್ರಿ ಇಲ್ಲ ಅತ್ತೆದಿರ್ ಮನೇಲಿ ನಾವ್ ಇರೋದು, ನಾವು ಕರ್ಕೊಂಡು ಹೋಗಲ್ಲ ಅಂತ ಅವ್ರಂತೆ. ಅದಕ್ಕೋಸ್ಕರ ಸ್ವಲ್ಪ ಸರ್ ನಾವು ಯಾರು ನಂಬರ್ ಕೊಟ್ಟು ವಿಚಾರಿಸ್ಕೊಳ್ಳಿ ಅಂದ್ರು, ಅದಕ್ಕೋಸ್ಕರ ಸರ್ ವಿಚಾರಿಸೋಣ ಅಂತ ಮಾಡಿದೆ ಸರ್. ಮಕ್ಕಳು ಬಂದು ಬರ್ಕೊಡ್ತೀರಾ ಇಲ್ಲಿ? ಗಂಡ್ ಮಕ್ಳು ರೆಡಿ ಇದ್ದಾರೆ ಸರ್, ನೀವೆಲ್ಲ ಕಳ್ಸ್ಕೊಡಿ ಅಂತ. ನಾವಂದು ಸರ್ ತಾಯಿ ಒಬ್ಳೇ ಇರೋದು, ಹೆಣ್ಮಕ್ಳಪ್ಪ ನಾವು ಅತ್ತೆದಿರ್ ಮನೇಲಿ ಇರೋದು. ಅತ್ತೆದಿರ್ ಕೈ ಕೆಳಗಡೆ ಇದ್ದೀವಿ ನಾವು. ಯಾರನ್ನ ಒಬ್ರು ಕರ್ಕೊಂಡೋಗಿ ಇಟ್ಕೊಂಡು ನೋಡ್ಕೊಳ್ರಿ ಅಮ್ಮನ್ಗೆ. ಆ ಅಮ್ಮನ್ಗೆ ಏನಿಲ್ಲ, ಕೂತಿದ್ದಾರಲ್ಲಿ ಇಷ್ಟು ಊಟ ಮಾಡಾಕ್ರೆ ಸಾಕಪ್ಪ, ಇನ್ನೇನಪ್ಪ ಅಂದ್ವು. ಅವ್ರಿಗೂ ಯಾರು ಕರ್ಕೊಂಡೋಗಕ್ ರೆಡಿ ಇಲ್ಲ. ಅದಕ್ಕೋಸ್ಕರ ನಾವು ಯೋಚನೆ ಮಾಡ್ತೀವಿ. ಪಾಪ ಅಳ್ತಾರೆ ನಮ್ಮ ತಾಯಿ. ಯಾರು ಇಲ್ವಲ್ಲ ಸರ್ ಅಕ್ಕಪಕ್ಕ, ಜೊತೆಲಿ ಮಾತಾಡಕ್ಕೂ ಯಾರಿಲ್ಲ. ಒಂದು ಟಿವಿ ಇಲ್ಲ ಮನೇಲಿ, ಏನಿಲ್ಲ, ಒಂದು ಖಾಲಿ ಮನೇಲಿ ಅವ್ರೆ. ಏನೋ ಊಟ ಬಟ್ಟೆ ಎಲ್ಲ ನಾವು ನೋಡ್ತಾ ಇದೀವಿ, ಟೈಮ್ ತಗೊಂಡೋಗಿ ಕೊಡ್ತೀವಿ. ಆದ್ರೂ ಅವ್ರಿಗೆ ಒಂಥರ ಒಬ್ಳೇ ಇದ್ದೀನಲ್ಲ ಇಲ್ಲಿ, ಯಾರು ಇಲ್ವಲ್ಲ ಮಾತಾಡ್ಸಕ್ಕೂ ಜನ. ಹೊರಗಡೆ ಜಾಸ್ತಿ ಓಡಾಡಕ್ಕೂ ಆಗಲ್ಲ ಅವ್ರ ಕೈಯಲ್ಲಿ. ಅದಕ್ಕೋಸ್ಕರ ಸರ್, ಅದಕ್ಕೆ ವಿಚಾರಿಸ್ಕೊಂಡು ಅಂತ ಮಾಡಿದೆ ಸರ್. 6 ಜನನು ಬಂದು ನೀವು ನಮ್ ಯೋಗ್ತಿಲ್ಲ ನಮಗೆ ಸಾಕಕ್ಕೆ ಅಂತ ಹೇಳಿ ಲೆಟರ್ ಬರ್ಕೊಟ್ರೆ ತಗೊಂತಾರಮ್ಮ. ಓಕೆನಮ್ಮ? ಹೌದಾ ಸರ್, ಹಂಗಾರೆ ಒಂದ್ಸಲಿ ಮಾತಾಡ್ಬಿಟ್ಟು ಅಕಸ್ಮಾತ್ ಅವ್ರು ಆಯ್ತು ಬರ್ಕೊಡಿ ನಾನು ಸೇರ್ಕೊಂತೀನಿ ಅಂತ ನಮ್ಮ ತಾಯಿನೂ ಅಂದ್ರು ಸರ್. ಅದಕ್ಕೋಸ್ಕರ 6 ಜನ ಮಕ್ಕಳು ಬಂದು ಬರ್ಕೊಡ್ಲಿ ಪಾಪ ಅವರು. ಹ್ಞೂ ಸರ್, ಅವ್ರನ್ನ ನೋಡ್ಕೊಳಕ್ಕೋಸ್ಕರ ಸರ್ ನಾವು ಯೋಚನೆ ಮಾಡ್ತಾ ಇದೀನಿ. ಏನೇ ಬೇಕು ಅಂತ ಆಗ್ತಾ ಇಲ್ಲ. ನಾವೇನು ಅಷ್ಟು ಮಗಳ ಗಂಡ ಈಗ ಆಗಲ್ಲ, ಅನಾಥಾಶ್ರಮ ಸೇರಿಸ್ತೀನಿ ಅಂದ್ರೆ ಮುಗ್ದೋಯ್ತು ಬಿಡಿಯೋದು. ನೋಡ್ಕೊಳಕ್ ಆಗಲ್ಲ ಅದಕ್ಕಲ್ಲ ಅಂತಲ್ಲ. ಈಗ ಏನಂದ್ರೆ ನೋಡಿ, 6 ಮಕ್ಳಿದ್ದು ಆ ತಾಯಿನ ಹಾಕ್ತೀರ ಅಂತಂದ್ರೆ ಎಷ್ಟು ಹೊಟ್ಟೆ ಉರಿಯುತ್ತೆ. ಇಲ್ಲ ಸರ್, ನಮಗೂ ಹೊಟ್ಟೆ ಉರಿನೇ ಸರ್. ಆದ್ರೆ ಹೆಣ್ಮಕ್ಳು ನಾವು ಅತ್ತೆದಿರ್ ಮನೇಲಿ ಅಲ್ವಾ ಇರೋದು. ಅತ್ತೆದಿರ್ ಕೈ ಕೆಳಗಡೆ ಇದ್ದೀವಿ ಸರ್. ಅದು ಚಿಕ್ಕ ಚಿಕ್ಕ ಮನೇಲಿ ಇದ್ದೀವಿ.
ಅವ್ರು ಹೇಳ್ದಂಗಲ್ವಾ ನಾವು ಕೇಳೋದು. ನಮ್ಗೆ ಅನುಕೂಲ ಇದೆ, ನಮ್ಮ ತಾಯಿನ ನಾವೇ ಇಟ್ಕೊಂಡ್ಬಿಡ್ತಾ ಇದ್ವಿ ಸರ್. ಅದಕ್ಕೋಸ್ಕರ ಇಲ್ಲ ಅಂದ್ರೆ ನಾವು ನಮ್ಮ ತಾಯಿನ ಕಳ್ಸಕ್ಕೆ ಆರು ಜನಕ್ಕೂ ಇದಿಲ್ಲ. ಇಲ್ಲ, ಗಂಡ್ ಮಕ್ಳು ಅದೇ ಅತ್ತೆದಿರ್ ಮನೇಲಿ ಮನೆ ಕೊಟ್ಟು ಇಟ್ಕೊಂಡವ್ರೆ, ನಮ್ಮ ಅತ್ತೆದಿರ್ ಮನೇಲಿ ಕರ್ಕೊಂಡವ್ರೆ, ಅವ್ರು ಸುಮ್ಮನೆ ಇದ್ದಾರ ಅಂತ ಅವ್ರು ಹಂಗೆ ಹೇಳ್ತಾರೆ. ಇಬ್ರು ಗಂಡ್ ಮಕ್ಳು ಏನ್ ಮಾಡೋದು? ಆಯ್ತು, ಈಗ 6 ಜನ ಕರ್ಕೊಂಡ್ ಬನ್ನಿ. ಹಾ, ಈಗ ನೋಡಿಮ್ಮ, ನೀವು ಸಾಕಕ್ ಆಗ್ತಾ ಇಲ್ಲ ಅಂದಾಗಿ ಬಿದ್ದೇ ಬೀಳ್ತಾರ ಅವರು. ಹೌದು ಸರ್. ಆಯ್ತಾ, ಅದಕ್ಕಿಂತ ನೆಮ್ಮದಿ ಇಲ್ಲ, ನಾವು ಇಟ್ಕೊಂತೀವಿ, ತೊಂದ್ರೆ ಇಲ್ಲ, ನಮ್ಮ ತಾಯಿ ಅಂತ ಹೇಳಿ ಕರ್ಕೊಂಬನ್ನಿ. ಓಕೆನಾ? ತುಂಬಾ ಥ್ಯಾಂಕ್ಸ್ ಸರ್. ಆಯ್ತು ಸರ್, ಎಲ್ಲ ಮಾತಾಡ್ಕೊಂಡು ಯೋಚನೆ ಮಾಡ್ತೀವಿ. ಅಕಸ್ಮಾತ್ ಎಲ್ಲಾರು ನೀವ್ ಹೇಳ್ದಂಗೆ ಅಂದ್ಬಿಟ್ರೆ ಎಲ್ಲಾರುನು ಆಗಲ್ಲ, ಮಾಡೇ ಬಿಡೋಣ ಸರಿ ಅಂತಂದ್ರೆ ನಾವು ನಿಮ್ಮ ಅಡ್ರೆಸ್ ಅಲ್ಲಿ ನೋಡ್ಕೊಂಡು ಬರ್ತೀವಿ ಸರ್, ಕರ್ಕೊಂಡು. ಇಲ್ಲ ನೀವು ಬರ್ತೀರಾ, ನಾವೇ ಬರೋದ ಸರ್ ನಮ್ಮ ತಾಯಿ ಕರ್ಕೊಂಡು? ನಾವು ಬರ್ಬೇಕಾ? ಅಲ್ಲ, ನಾವ್ ಬರ್ಬೇಕಾ, ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಸರ್. ಆಯ್ತು, ನಾವೇ ಅಡ್ರೆಸ್ ಕೇಳ್ಕೊಂಡು ನಾವ್ ಬರ್ಬೋದಾ ಸರ್ ಅಲ್ಲಿಗೆ? ಬನ್ನಿ. ಆಯ್ತು, ತುಂಬಾ ಥ್ಯಾಂಕ್ಸ್.